ಕೋಸ್ಟಲ್ ಅಂಗಳದಲ್ಲಿ ಸೂರಜ್ ಶೆಟ್ಟಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ವಿಭಿನ್ನ ಶೈಲಿಯ ಚಿತ್ರಗಳ ಮೂಲಕ ಭಾರಿ ಜನಪ್ರಿಯರಾದ ಸೂರಜ್ ಶೆಟ್ರು ಕೋಸ್ಟಲ್ ವುಡ್ನ ಸ್ಟಾರ್ ಡೈರೆಕ್ಟರ್. ನಟರನ್ನ ನೋಡಿ ಕಾಮಿಡಿಗಳನ್ನ ಅಳೆದು ತೂಗಿ ತುಳು ಪ್ರೇಕ್ಷಕ ಸಿನಿಮಾ ನೋಡ್ತಾನೆ. ಆದ್ರೆ ಡೈರೆಕ್ಟರ್ ಹೆಸರು ಕೇಳಿ ಸಿನಿಮಾ ನೋಡ್ತಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸೂರಜ್ ಶೆಟ್ಟಿ ನಿರ್ದೇಶನದ ಸಿನಿಮಾ. ಶೆಟ್ರ ಸಿನಿಮಾ ರಿಲೀಸ್ ಆಗ್ಬೇಕಾಗಿಲ್ಲ, ಜಸ್ಟ್ ಸೂರಜ್ ಶೆಟ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ಸಾಕು, ಜನರೆಲ್ಲರೂ ಹುಚ್ಚೆದ್ದು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ತುಳುನಾಡಿನಾದ್ಯಂತ ಟ್ರೆಂಡ್ ಸೆಟ್ ಮಾಡಿದ್ದಾರೆ ಸೂರಜ್ ಶೆಟ್ಟಿ. 17 ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸೂರಜ್ ಶೆಟ್ರು ಆ ಬಳಿಕ ಚಿತ್ರರಂಗದ ಎಲ್ಲಾ ವಿಭಾಗಗಳಲ್ಲಿ ದುಡಿದವರು. ಹೀಗಾಗಿ ಚಿತ್ರರಂಗದ ಎಲ್ಲಾ ನೋವು ನಲಿವನ್ನ ತಿಳ್ಕೊಂಡ ಶೆಟ್ರು ಈವರೆಗೂ ಯಾರನ್ನೂ ಅಲ್ಲಗಳ್ತಿಲ್ಲ. ಹೀಗಾಗಿ ಶೆಟ್ರ ಜೊತೆ ಕೆಲಸ ಮಾಡಿದ ಅದೆಷ್ಟೋ ಮಂದಿ ಎಂಗ್ಲಿಗ್ ಆಕ್ಟಿಂಗ್ ಬತ್ ಜಂಡ್ಲ ಸೂರಜನ್ನೇ ಐನು ಮಲ್ಪವನ ಮುಟ್ಟಲ ಬುಡ್ತುಚೆರು. ಏತ್ ಕಾಂಡ್ಲ ಮಲ್ಲೆಚ್ಚಿ ಇರೇ ಮಲ್ಪುಡು ಪಂಡೆರು. ಆರೆಗು ಪೋಡಂಡ ಬೇತಕ್ಲಡ ಮಲ್ಪವಲಿತ್ತಂಡು ಅಂಡ 6 ಅಂಚ ಮಲ್ಪಂದೆ ಪ್ರತಿಯೊರಿನ ಕಲೆನು ಬುಲಪಾಯರಿ ಎಂದು ಶೆಟ್ರ ಸಿನಿಮಾದಲ್ಲಿ ಅಭಿನಯಿಸಿದ ಅದೆಷ್ಟೋ ಕಲಾವಿದರು ಹೇಳ್ಕೊಳ್ತಿದ್ದಾರೆ. ಕೋಸ್ಟಲ್ ವುಡ್ನ ಸೂಪರ್ ಡೂಪರ್ ಹಿಟ್ ಚಿತ್ರ ಎಕ್ಕಸಕ್ಕದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ರು ಸೂರಜ್ ಶೆಟ್ಟಿ. ವಿಭಿನ್ನ ಕಥಾಹಂದರದ ಜೊತೆಗೆ ಭಿನ್ನ ಹಾಸ್ಯದ ಮೂಲಕ ಸಿನಿಮಾವಂತೂ ತುಳುವರ ಮನ ಮುಟ್ಟಿತ್ತು. ಈ ಗೆಲುವಿನ ಬಳಿಕ ಸೂರಜ್ ಶೆಟ್ರು ಪಿಲಿಬೈಲ್ ಯಮುನಕ ಚಿತ್ರವನ್ನ ಘೋಷಣೆ ಮಾಡಿದ್ರು. ಟೈಟಲ್ ಹಾಗೆ ಪೋಸ್ಟರ್ ಲುಕ್ನಿಂದ ಆರಂಭದಿಂದಲೇ ಸಖತ್ ಸದ್ದು ಮಾಡಿದ ಪಿಲಿಬೈಲ್ ಯಮುನಕ ಬಿಡುಗಡೆಯ ಬಳಿಕವೂ ಭಾರಿ ಜನಪ್ರಿಯತೆ ಗಳಿಸಿ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸಿತು. ಈ ಮಧ್ಯೆ ಸೂರಜ್ ಶೆಟ್ಟಿ ಅನ್ನೋ ಹೆಸರು ಕೋಸ್ಟಲ್ ವುಡ್ನಲ್ಲಿ ಹೊಸ ಆಯಾಮವನ್ನೇ ಪಡೆದುಕೊಂಡಿತು. ಮಾಡಿದ 2 ಚಿತ್ರಗಳ ಭರ್ಜರಿ ಗೆಲುವಿನಿಂದಾಗಿ ಸೂರಜ್ ಶೆಟ್ರು ಟಾಪ್ ಡೈರೆಕ್ಟರ್ ಆಗಿದ್ದು ಮಾತ್ರವಲ್ಲದೆ ತುಳುನಾಡಿನಾದ್ಯಂತ ಮನೆ ಮಾತಾದ್ರು. ಹೀಗಾಗಿಯೇ ಈ 2 ಚಿತ್ರಗಳ ನಿರ್ದೇಶನಕ್ಕೆ ಸೂರಜ್ ಶೆಟ್ರಿಗೆ 3 ಪ್ರಶಸ್ತಿಗಳು ಹಾಗೆ ಚಿತ್ರತಂಡಕ್ಕೆ 7 ಪ್ರಶಸ್ತಿಗಳು ಲಭಿಸಿರೋದು. ಇವೆರಡು ಚಿತ್ರಗಳ ಬಳಿಕ ಸೂರಜ್ ಶೆಟ್ರು ಅಮೀರು ಪೊಲೀಸ ಚಿತ್ರವನ್ನು ಅನೌನ್ಸ್ ಮಾಡಿದ್ರು. ಇದು ಕೂಡ ಆರಂಭದಿಂದಲೇ ಭಾರೀ ಸದ್ದು ಮಾಡಿತಾದ್ರೂ ಚಿತ್ರ ಬಿಡುಗಡೆಯ ವೇಳೆಗೆ ಅಮೀರ್ ಪೊಲೀಸ್ ಚಿತ್ರವನ್ನ ಶತಾಯಗತಾಯವಾಗಿ ಸೋಲಿಸಬೇಕು ಅನ್ನೋ ಉದ್ದೇಶದಿಂದಾಗಿ ನಿರಂತರ ಅಪಪ್ರಚಾರವನ್ನ ಕೆಲವು ಕಿಡಿಗೇಡಿಗಳು ಮಾಡಿದ್ರು. ಆದ್ರೆ ಪ್ರೇಕ್ಷಕನಿಗೆ ಸೂರಜ್ ಶೆಟ್ರ ತಾಕತ್ತು ಏನೆಂದು ತಿಳಿದಿತ್ತು. ಯಾಕಂದ್ರೆ ಸೂರಜ್ ಶೆಟ್ರ ಗತ್ತೆ ಹಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಕೋಸ್ಟಲ್ ವುಡ್ನಲ್ಲಿ ಭಿನ್ನ ಕತೆ, ವಿಭಿನ್ನ ಹಾಸ್ಯ ಇವೆರಡಕ್ಕೂ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವೆಲ್ಲವೂ ಒಂದು ಕೂಡಿ ಡಿಫರೆಂಟ್ ನ್ಯಾಚುರಲ್ ಚಿತ್ರ. ಇವೆಲ್ಲವೂ ಕೋಸ್ಟಲ್ ವುಡ್ಗೆ ಹೊಸದಾಗಿತ್ತು. ಅರ್ಥಾತ್ ಈ ರೀತಿಯ ಚಿತ್ರ ಅಮೀರ್ ಪೊಲೀಸ ಚಿತ್ರದ ಮೂಲಕ ಹೊಸತನ ಎಂಟ್ರಿ ಕೊಡ್ತು. ಅರ್ಥಾತ್ ಒಂದು ವಿಭಿನ್ನ ಚಿತ್ರ, ಹಾಗೆ ಈವರೆಗೆ ತುಳುವಿನಲ್ಲಿ ನೋಡದ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಅಮೀರ್ ಪೊಲೀಸ್ ಪಾತ್ರವಾಯಿತು. ಬೇರೆ ಚಿತ್ರಗಳದ್ದು ಒಂದು ಆಯಾಮವಾದ್ರೆ ಅಮೀರ್ ಪೊಲೀಸ ಚಿತ್ರದ್ದು ಮತ್ತೊಂದು ಆಯಾಮವಾಗಿತ್ತು. ಈ 3 ದಿ ಬೆಸ್ಟ್ ಚಿತ್ರಗಳನ್ನ ಕೋಸ್ಟಲ್ ವುಡ್ಗೆ ನೀಡಿದ ಸೂರಜ್ ಶೆಟ್ರು ಆ ಬಳಿಕ ಇದೀಗ ಇಂಗ್ಲಿಷ್ ಮಾತನಾಡಲು ಹೊರಟಿದ್ದಾರೆ. ಅಂದ್ರೆ ಇಂಗ್ಲಿಷ್ ಅನ್ನೋ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಈ ಮೂಲಕ ಈ ಚಿತ್ರ ಕೂಡ ಕೋಸ್ಟಲ್ ವುಡ್ನಲ್ಲಿ ಮತ್ತೊಂದು ಮೈಲುಗಲ್ಲು ಆಗಲಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಚಿತ್ರದ ಬಳಿಕ ಸ್ಯಾಂಡಲ್ವುಡ್ಗೆ ಮತ್ತೆ ಸೂರಜ್ ಶೆಟ್ರು ಹಾರಲಿದ್ದಾರೆ. ಆದ್ರೆ ಈ ಬಾರಿ ನಿರ್ದೇಶಕನಾಗಿ ಹಾರ್ತಾ ಇದ್ದು ನಾನ್ ವೆಜ್ ಅನ್ನೋ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದ್ದು ಮಾತ್ರವಲ್ಲದೆ ಕೋಸ್ಟಲ್ ವುಡ್ಗೆ ಹೊಸ ಆಯಾಮವನ್ನೇ ನೀಡಿದ ಸೂರಜ್ ಶೆಟ್ರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಸೂಪರ್ ಸ್ಟಾರ್ ಡೈರೆಕ್ಟರ್ಗೆ ನಿಮ್ಮ ಕೋಸ್ಟಲ್ ಕನ್ನಡ ತಂಡದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸೂರಜ್ ಶೆಟ್ರು ಮತ್ತಷ್ಟು ಸಿನಿಮಾಗಳನ್ನ ನಿರ್ದೇಶಿಸಿ ಕೋಸ್ಟಲ್ ವುಡ್ ಅನ್ನ ಮತ್ತಷ್ಟು ಉತ್ತುಂಗಕ್ಕೆ ಏರಿಸಲಿ. ಅದೇ ರೀತಿ ಶೆಟ್ರ ಮತ್ತಷ್ಟು ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅನ್ನೋದು ನಮ್ಮ ಆಶಯ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸೂಪರ್ ಸ್ಟಾರ್ ಸೂರಜ್ ಅಣ್ಣ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.